ಕುಂದಾಪುರದ ಡೀಮ್ಡ್ ಫಾರೆಸ್ಟ್ನಲ್ಲಿ ಅಕ್ರಮವಾಗಿ ಗುಡಿಸಲು ನಿರ್ಮಾಣ ಮಾಡಿದ್ದ ಆರೋಪದಲ್ಲಿ 147 ಕುಟುಂಬಗಳನ್ನು ತಹಶೀಲ್ದಾರ್ ನೇತೃತ್ವದಲ್ಲಿ ತೆರವುಗೊಳಿಸಲಾಗಿದೆ. ಈ ಮಧ್ಯೆ ದುಷ್ಕರ್ಮಿಗಳು ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ. 2017ರ ಅಕ್ಟೋಬರ್ 31ರಂದು ರಾತ್ರಿ ಏಕಾಏಕಿ 10 ರಿಂದ 15 ಕುಟುಂಬಗಳು ಸರ್ವೆ ನಂಬರ್ 157ರಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡಿದ್ದವು. ಈ ವಿಚಾರ ತಿಳಿದ ತಹಶೀಲ್ದಾರ್ ಅಂದು ಬಂದು ಎಚ್ಚರಿಕೆ ನೀಡಿ ಒತ್ತುವರಿ ತೆರವುಗೊಳಿಸುವಂತೆ ಸೂಚನೆ ನೀಡಿದಲ್ಲದೆ ಲಿಖಿತ ನೋಟಿಸ್ ಕೂಡ ಜಾರಿಗೊಳಿಸಿದ್ರು. ಆದರೂ ಕೂಡ ಇಲ್ಲಿಂದ ತೆರವುಗೊಳಿಸದೇ ಇದ್ದ ಕಾರಣ ಪೊಲೀಸರ ಸಹಕಾರದೊಂದಿಗೆ ತಹಶೀಲ್ದಾರ್ ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ. ಕೃಷಿ ಕೂಲಿಕಾರರ ಸಂಘಟನೆಯ ಮುಖಂಡರು ಸ್ಥಳದಲ್ಲಿ ಒತ್ತುವರಿ ತೆರವುಗೊಳಿಸುತ್ತಿರುವುದನ್ನು ವಿರೋಧಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟಿಸಿದವರನ್ನ ವಶಕ್ಕೆ ಪಡೆದು ಕಂಡ್ಲೂರು ಠಾಣೆಯಲ್ಲಿ ಇರಿಸಲಾಗಿದೆ. ಕಂದಾವರ ಗ್ರಾಮ ಪಂಚಾಯತ್ನ ವಿಎ ನಿಮಗೆ ಇಲ್ಲಿ ಜಾಗಿ ನೀಡುತ್ತೀವಿ ಎಂದು ಹೇಳಿ ಸೋಮವಾರ ಸಹಿ ತೆಗೆದುಕೊಂಡಿದ್ದು ಇಂದು ಬಂದು ತೆರವುಗೊಳಿಸುತ್ತಿದ್ದೀರಾ. ಅನಕ್ಷರಸ್ಥರಾದ ನಮ್ಮ ಬಳಿ ಸುಳ್ಳು ಹೇಳಿ ಸಹಿ ತೆಗೆದುಕೊಂಡಿದ್ದಾರೆ ಎಂದು ಗುಡಿಸಲು ಹಾಕಿಕೊಂಡವರು ಆರೋಪಿಸಿದ್ರು. ಅವತ್ತು ಅರ್ಜಿ ನಾವು ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಾಗ ಅವ್ರು ಮೊನ್ನೆ ಬಂದು ಹೇಳಿದ್ರು, ನಿಮ್ಗೆ ಅಕ್ರಮಣ ಅಂತ ನೀವು ಸಣ್ಣ ಜಾಗ ಅಂತ ಹೇಳಿದ್ದೀರಿ ಅಲ್ಲ, ಅರ್ಜಿ ಬರ್ತೀರಲ್ಲ, ಅದು ಬದಿಗೆ ಹೋಯ್ತು. ನಿಮ್ಗೆ 5 ಸಣ್ಣ ಜಾಗ ಕೊಡುವ ಅಂತ ಹೇಳಿ ಅವರೇ ನಮ್ಮನ್ನ ಹತ್ರ ಇದು ಮಾಡ್ಕೊ ಹೋಗಿದ್ದು. ಸೈನು ಹಾಕ್ಸ್ಕೊಂಡ್ರಿ ಸರ್. ನಿಮ್ಗೆ ಓದು ಬರ ಅಂತ ನಮ್ಗೆ ಓದು ಬರ ಗೊತ್ತಿಲ್ಲ ಸರ್. ಗಣಸರೆಲ್ಲ ಹಾಕಿದ ಕಣ್ಣು ನಾವು ಕೇಳ್ತದೆ ಎಂತ ಏನು ಅಂತ ಎಂತ ಆಗೋದಿಲ್ಲ, ನಿಮ್ಮನ್ನೆಲ್ಲ ಎಬ್ಸುದಿಲ್ಲ, ನಾವು ಕೂತ್ಕಣಿ ಅಂತ ಹೇಳಿ ಅವರೇ ಸೈನ್ ಹಾಕ್ಸ್ಕೊಂಡು ಹೋಗಿ 5 ಸಣ್ಣ ಕೊಡ್ತಾರ ಅಂತ ಹೇಳಿ ಸರ್. ಈ ಥರ ಮಾಡ್ರೆ ನಮಗೂ ಬೇಜಾರಾಗೋದಿಲ್ಲ ಸರ್. ಬಿಡಿಸೋದಾದ್ರೆ ಯಾವತ್ತೂ ಬಿಡಿಸ್ಲಿಕ್ಕಿತ್ತಲ್ಲ ಸರ್. ನಾವು ಬಂದಿದ್ದೀಗ 4-5-6 ತಿಂಗಳಾಯ್ತು ಈಗ ಸರ್. ನಾವು ಬಂದು ಕೂತ್ಕೊಂಡು ಕೊಡ್ತೇವೆ ಅಂದೇಳಿ ನಿಮ್ಮನ್ನ ಎಬ್ಸುದಿಲ್ಲ. ನಾವು ಒಂದೇಳಿ 5 ಸಣ್ಣ ಜಾಗ ನಿಮ್ಗೆ ಕೊಡ್ತೇವೆ ಒಂದು ಅವರೇ ಸೈನ್ ಹಾಕ್ಸ್ಕೊಂಡು ಹೋಗಿ ನಮ್ಗೆ ಈ ಥರ ಮೋಸ ಮಾಡ್ರೆ ನಮ್ಗೆ ಬೇಜಾರಾಗೋದಿಲ್ಲ ಸರ್. ಯಾಕಷ್ಟು ಮೋಸ ಮಾಡ್ಕಿವ್ರು ನಮಗೆ ಕೊಡುವುದೇ ಇಲ್ಲ ಅಂತ ಹೇಳಿ ಬಿಡ್ಲಿಕ್ಕಿತ್ತಲ್ಲ ಸರ್. ಯಾಕೆ ಅಂತದ್ದು ಅವ್ರು ಮಾಡ್ರಿ ನಮಗೆ ಒಳಗಿಂದೊಳಗೆ ಯಾವಾಗೂ ಕತ್ತಿ ಹಾಕೋಕ್ಕಾಗತ್ತೆ ಸರ್. ನಾವು ಬಂದು ಕೂತಾಗನೇ ನಮ್ಗೆ ಎಬ್ಸ್ಬಿಡ್ಬೇಕಿತ್ತು ಇವ್ರು. ಕಂದಾವರದಲ್ಲಿ ಗುಡಿಸಲು ಹಾಕಿಕೊಂಡವರಲ್ಲಿ ಎಲ್ಲರೂ ನಿವೇಶನ ರಹಿತರಾಗಿರಲಿಲ್ಲ. ಹಲವು ಮಂದಿ ಆಸ್ತಿ ಪಾಸ್ತಿ ಇದ್ದವರು ಕೂಡ ಅಲ್ಲಿ ನಿವೇಶನಕ್ಕಾಗಿ ಗುಡಿಸಲು ಕಟ್ಟಿಕೊಂಡಿದ್ದರು ಎನ್ನುವುದು ಕಂಡುಬಂತು. ಆದರೂ ನಿವೇಶನ ರಹಿತರ ಸಂಖ್ಯೆ ಹೆಚ್ಚಾಗಿತ್ತು. ಘಟನಾ ಸ್ಥಳದಲ್ಲಿ ಕೆಲವು ದುಷ್ಕರ್ಮಿಗಳು ಗುಡಿಸಲುಗಳಿಗೆ ಬೆಂಕಿ ಹಾಕಿ ಪ್ರಕರಣದ ದಿಕ್ಕು ತಪ್ಪಿಸಲು ಯತ್ನಿಸಿದ ಘಟನೆ ಕೂಡ ನಡೆದಿದೆ. ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ನೀರು ಹಾಕಿ ಬೆಂಕಿ ನಂದಿಸಿದ ಘಟನೆ ನಡೆಯಿತು. ತಾತ್ಕಾಲಿಕವಾಗಿ ಈ ಮಡ್ಲು ಕಟ್ಟಿಕೊಂಡು ಮತ್ತು ಪ್ಲಾಸ್ಟಿಕ್ ಇದನ್ನು ಕಟ್ಟಿ ಮತ್ತು ಹಳೆ ತಗಡು ಸೀಟನ್ನು ಹಾಕಿ ಕಟ್ಟಲಿಕ್ಕೆ ಅಲ್ಲಲ್ಲ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅಜಮಾಸು 3 ರಿಂದ 4 ಎಕರೆ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡಂಥ ತಾತ್ಕಾಲಿಕ ಸಡ್ಡನ್ನು ನಾವು ಇವತ್ತು ಪೊಲೀಸರ ಸಹಾಯ ಮತ್ತು ನಮ್ಮ ಕಂದಾಯ ಇಲಾಖೆ ಯಾವತ್ತೂ ಸಿಬ್ಬಂದಿಗಳ ಸಹಾಯದೊಂದಿಗೆ ಅದನ್ನು ತೆರವುಗೊಳಿಸಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಜಾನುವಾರುಗಳಿಗಾಗಲಿ ಇವರಿಗಾಗಲಿ ಮನುಷ್ಯರಿಗಾಗಲಿ ಯಾವುದೇ ಹಾನಿಯನ್ನು ಉಂಟಾಗಿರುವುದಿಲ್ಲ. ಮತ್ತು ನಾವು ಏನು ಅವರು ಸ್ವಇಚ್ಛೆಯಿಂದ ಕೆಲವರು ತೆರವುಗೊಳಿಸಿದ್ದಾರೆ. ಸಾಧಾರಣ 70 ರಿಂದ 80-90 ಕುಟುಂಬಗಳು ತಾವು ಸ್ವಇಚ್ಛೆಯಿಂದ ಅವರ ಸಾಮಗ್ರಿಗಳನ್ನು ತೆಗೆದು ಅವರನ್ನು ಸ್ವಇಚ್ಛೆಯಿಂದ ತೆರವುಗೊಳಿಸಿದ್ದಾರೆ. ತೆರವು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಕಂದಾವರದಲ್ಲಿ 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, ಕಂದಾವರಕ್ಕೆ ತೆರಳುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಡಿವೈಎಸ್ಪಿ ಪ್ರವೀಣ್ ನಾಯಕ್, ವೃತ್ತ ನಿರೀಕ್ಷಕ ಮಂಜಪ್ಪ, ಪಿಎಸ್ಐಗಳಾದ ಹರೀಶ್, ಶ್ರೀಧರ್ ನಾಯಕ್, ಶೇಖರ್, ಸುನೀಲ್ ಸ್ಥಳದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ರು. ಹರೀಶ್ ಕಣ್ತುಂಗ, ಬಿ4 ನ್ಯೂಸ್ 24/7 ಕುಂದಾಪುರ.